ಕಾಲೇಜಿನ 2024-25ನೇ ಸಾಲಿನ ವಿದ್ಯಾರ್ಥಿ ಕ್ಷೇಮ ಪಾಲನಾ ಸಮಿತಿಯ ವೆಲ್ಕಮ್ ಬ್ಯಾಕ್ ಟು ಬಾಲಾಜಿ ಟುಲ್ಲಾಗ್. ಇನಿಯಂಕನ ಕಾಲೇಜ್ ಫಂಕ್ಷನ್ ಉಂಡು ಪಂಡ ರಡ್ ಫಂಕ್ಷನ್ ಉಂಡು ಪಂಡ ಒಂಜಿ ದಾದ ಪಂಡ ಒಂಜಿ ಕಾಲೇಜ್ ಯೂನಿಯನ್ಗಳನ್ನ ಒಂಜಿ ಇನಾಗ್ರೇಷನ್ ಉಂಡು. ಅವೊಂಜಿ ಫಂಕ್ಷನ್ ನಮನ ಕಾಂಡೆದ ಪೊರ್ತುಗು ಸ್ಟೇಜ್ ಪ್ರೋಗ್ರಾಮ್ ಆಡು ಬಕ್ಕ ನಮನ ಇನಿ ಈ ಸತಿದ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಬಕ್ಕ ಅಂಚನೆ ಯೂನಿಯನ್ ಡೇರ್ ಪೂರಲ್ಲರು ಅಗಲ್ನ ಪೂರ ಇನಿ ಒಂಜಿ ಫಂಕ್ಷನ್ ಉಂಡು. ಬಕ್ಕ ಅಂಚನೆ ಮಧ್ಯಾಹ್ನ ಬಕ್ಕ ಟ್ಯಾಲೆಂಟ್ ಡೇ ಪಂಡುಂಡು ಪಂಡ ನಮನ ಕಾಲೇಜ್ದನೆ 4 ಗ್ರೂಪ್ ಮಲ್ದೇರು ಕಾಲೇಜ್ದೆ ಒಂಜೊಂಜಿ ಟೀಮ್ ಉಂಡು ಟ್ಯಾಲೆಂಟ್ ಡೇಗೆ. ಆ 4 ಟೀಮ್ದಾಗಲ್ನ ಟ್ಯಾಲೆಂಟ್ ಇನಿ ಟಾಪರೇ ಉಲ್ಲೇರು ನಮನ ಕಾಲೇಜಿದು ತೂಕ ಎರೆನ ಪೂರ ಲಾಯಕ್ ಆಪುಂಡು ಎರೆನ ಪೂರ ಎರೆಗ್ ಮಾತ್ರ ಪ್ರೈಸ್ ಸಿಕ್ಕುಂಡು ಪಂಡು. ಬಕ್ಕ ಅಂಚನೆ ನಂಕಲ್ನ ಒಂಜಿ ಟೀಮ್ ಉಂಡು ಕಲಾರಂಗ ಪನ್ಪುನ ತೂಕ ನಿಗಲ್ ತೂಲೆ ಇನ್ನಿತ ಲಾಗುಡು ಫುಲ್ ವೀಡಿಯೋ ಕಾಂಡೆದ ಪ್ರೋಗ್ರಾಮ್ಲ ಬಕ್ಕ ಅಂಚನೆ ಮಧ್ಯಾಹ್ನದ ಟ್ಯಾಲೆಂಟ್ ಡೇದ ನಮಿತ್ತೆ ಪೋಯಿ ಕಾಲೇಜ್ದಲ್ಲಿ ತೂಕ ಮಿತ್ತು ಸ್ಟೇಜ್ದಲ್ಲಿ ಈನ ಪೂರ ಅವನು ಪನ್. ಸಂಚಾಲಕರಾಗಿರುವ ಡಾಕ್ಟರ್ ಸೌಮ್ಯಲತಾ ಪಿ ಮೇಡಮ್ ಹಾಗೆ ವೈದ್ಯಕೀಯ ಸಂಚಾಲಕರಾಗಿರುವ ಎಲ್ಲರಿಗೂ ನನ್ನ ನಮಸ್ಕಾರ. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಹ ವಿದ್ಯಾರ್ಥಿ ವೇದಿಕೆ ಅಂತೆಯೇ ಹಾಗೆಯೇ ಸುಲಭದ ಕೆಲಸ ಅಲ್ಲ, ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಕನ್ನಡ MA ತರಗತಿಯ ಜೊತೆಗೆ ಎಲ್ಲ ಅಧ್ಯಾಪಕ ಮಿತ್ರರು ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸುವರೆ ಅಂಧಕಾರದಿಂದ ವಿಜ್ಞಾನಗಳಿಗೆ ಪಯಣ ಸಾಂಕೇತಿಕವಾಗಿ ಯೋಚಿಸುವುದರೊಂದಿಗೆ ಅದು ಪ್ರಗತಿಯನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ವಿದ್ಯಾರ್ಥಿಗಳ ಅಧ್ಯಾಪಕರ ಆಯ್ಕೆಯಾಗಿರ್ತಾರೆ. ಇವರನ್ನು ನಾನು ಸರ್ವರ ಪರವಾಗಿ ಕಾರ್ಯಕ್ರಮಕ್ಕೆ ಅವರನ್ನ ಪರಿಚಯಿಸ್ತಾ ಇವರಿಗೆ ಮುಖ್ಯ ಅತಿಥಿಗಳಾದಂತಹ ಮಂಜುನಾಥ್ ಸರ್ ಅವರು ಹೂವನ್ನ ನೀಡಿ ಅವರನ್ನ ಸ್ವಾಗತಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಓಂಕಾರ್ ತೃತೀಯ B.Com, ಸಹ ಕಾರ್ಯದರ್ಶಿಯಾಗಿ ದ್ವಿತೀಯ BA ಶ್ರಾವ್ಯ, ಸಾಂಸ್ಕೃತಿಕ ವಿದ್ಯಾರ್ಥಿ ಪ್ರತಿನಿಧಿಗಳಾಗಿ ತೃತೀಯ B.Com ನಿಂದ ದೀಕ್ಷಾ ಹಾಗೂ ಕೌಶಿಕ್, ಕ್ರೀಡಾ ಪ್ರತಿನಿಧಿಯಾಗಿ ತೃತೀಯ B.Com ನಿಂದ ರಿತೇಶ್ ಹಾಗೂ ಶ್ರೇಯ, ತುಳುಕೂಟದಿಂದ ತೃತೀಯ B.Com ನ ಬಾಲಾಜಿ ಅವರು ಆಯ್ಕೆಯಾಗಿರ್ತಾರೆ.
ಪ್ರಥಮ BA ತರಗತಿಯಿಂದ ಧ್ಯಾನ್ ಮತ್ತು ಮಂದಾರತಿ, B.Com ತರಗತಿಯಿಂದ ದೀಕ್ಷಾ ಹಾಗೂ ವಿಖ್ಯಾತ್ ಕುಲಾಲ್, ದ್ವಿತೀಯ BA ತರಗತಿಯಿಂದ ಖುಷಿ ಹಾಗೂ ವೀರಬಸು, ದ್ವಿತೀಯ B.Com ತರಗತಿಯಿಂದ ವೈಷ್ಣವಿ ಹಾಗೂ ಯವರಪ್ಪ, ತೃತೀಯ BA ತರಗತಿಯಿಂದ ರಿತೇಶ್ ಹಾಗೂ ಶ್ರಾವ್ಯ, ತೃತೀಯ B.Com ತರಗತಿಯಿಂದ ವಿಘ್ನೇಶ್ ಹಾಗೂ ಶ್ರೀರಕ್ಷಾ, ಪ್ರಥಮ MA ತರಗತಿಯಿಂದ ಸುರಕ್ಷಾ. ನಮ್ಮ ಕಾಲೇಜಿನ 2024-25ನೇ ಸಾಲಿನ ವಿದ್ಯಾರ್ಥಿ ಕ್ಷೇಮ ಪಾಲನಾ ಸಮಿತಿಯ ಸದಸ್ಯನಾಗಿ ಈ ಮೂಲಕ ಆತ್ಮಸಾಕ್ಷಿಯಾಗಿ ಕ್ಷೇಮ ಪಾಲನಾ ಸಮಿತಿಯ ಸಂಚಾಲಕರಾದ ಬಹಳ ಸಂತೋಷದಿಂದ ಈ ಒಂದು ವಿದ್ಯಾರ್ಥಿ ವೇದಿಕೆಯನ್ನು ನಮ್ಮ ಪ್ರೀತಿಯ ಮೇಡಮ್ ರಮೇಲತಾ ಮೇಡಮ್ ಅವರಿಗೆ ಅಭಿನಂದಿಸ್ತೇನೆ. ಬಹಳ ಚೆನ್ನಾಗಿ ಇದನ್ನು ಆಯೋಜಿಸಿದ್ದೀರಿ. ಹಾಗೆ ಈ ಚಟುವಟಿಕೆಗಳು ಕೂಡ ಬಹಳ ಚಂದವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದು ಒಳ್ಳೆಯ ತಂಡಕ ಹೋಗ್ತದೆ, ಎಲ್ಲರಿಗೂ ಒಂದು ಒಳ್ಳೆಯ ಬದುಕು ಸಿಗ್ತದೆ. ನಾನಿಲ್ಲಿ ಹೇಳೋದಿಷ್ಟೇ, ಈ ವರ್ಷ ಅನಂತ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತೇನೆ. ಕೃತಜ್ಞಂ ಧಾರ್ಮಿಕಂ ಸತ್ಯಂ ಎಂಬ ಮಾತಿದೆ. ಅಂದರೆ ಮಾಡಿದ ಉಪಕಾರವನ್ನು ಎಂದಿಗೂ ಸ್ಮರಿಸುವವನು ಧಾರ್ಮಿಕ ನೆಲೆಸಿಕೊಳ್ಳುತ್ತಾನೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ವಿದ್ಯಾರ್ಥಿ ವೇದಿಕೆಯ ಉದ್ಘಾಟನಾ ಸಮಾರಂಭದ ಯಶಸ್ಸಿಗೆ ಕಾರಣೀಕರ್ತರಾದ ಸರ್ವರನ್ನು ಸ್ಮರಿಸಲು ಬರ್ತಾ ಇದ್ದಾರೆ. IQACಯ ಸಂಚಾಲಕರಾಗಿ ಅವರು ಬಂದಿದ್ದಾರೆ. ಕಳೆದ 7 ವರ್ಷಗಳಿಂದ ನಮಗೆ ಅವರಿಗೊಂದು ಅವಕಾಶ ಕೊಡಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ಒಂದು ಮಾತನಾಡಿದ್ದಾರೆ. ಆ ಮಾತುಗಳನ್ನು ನೀವು ನಿಮ್ಮ ಜೀವನದಲ್ಲಿ, ನಿಮ್ಮ ಕಾಲೇಜು ಜೀವನದಲ್ಲಿ ಅಳವಡಿಸಿಕೊಳ್ತೀರಂತ ನಾನು ಅಂದ್ಕೊಂಡಿದ್ದೇನೆ. ಅವರಿಗೆ ಸಲ್ಲಿಸ್ತೇನೆ. ಬಹಳಷ್ಟು ಕಾಲೇಜುಗಳಲ್ಲಿ ಇನ್ನೂ ಬಹುಶಃ ವಿದ್ಯಾರ್ಥಿಗಳಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಮೇಡಮ್ ಆವಾಗಲೇ ಹೇಳಿದ್ರು, ಒಂದು ಸಾಂಸ್ಕೃತಿಕ ತಂಡ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಈ ಕಾರ್ಯಕ್ರಮ ಮಕ್ಕಳದ್ದು, ನಿಮ್ಮದು. ನೀವು ಹೆಚ್ಚು ಪಾಲ್ಗೊಂಡ್ರೆ ಈ ಕಾರ್ಯಕ್ರಮ ಇದು ಸಕ್ಸಸ್ಫುಲ್ ಆಗ್ತದೆ. ಈ ಒಂದು ನೆಲೆಯಲ್ಲಿ ಎಲ್ಲರೂ ನೀವೆಲ್ಲ ಬಂದು ಸೇರಿದ್ದೀರಿ, ಕಾರ್ಯಕ್ರಮವನ್ನು ಶಾಂತ ಚಿತ್ತದಿಂದ ಆಲಿಸಿದ್ದೀರಿ. ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಸಹೋದ್ಯೋಗಿಗಳಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇಲ್ಲಿಗೆ ವಿದ್ಯಾರ್ಥಿ ವೇದಿಕೆಯ ಉದ್ಘಾಟನಾ ಸಮಾರಂಭ ಸಂಪೂರ್ಣಗೊಳ್ತಾ ಇದೆ. ಮುಂದೆ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಸ್ಪರ್ಧೆ, ಸಾಂಸ್ಕೃತಿಕ ಐಸಿರಿ ಸ್ಪರ್ಧಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಸ್ಟೇಜ್ ಪ್ರೋಗ್ರಾಮ್ ಮಾಡಿ ನಮ್ಮ ಕಾಂಡದ ಯೂನಿಯನ್ದ ನನ್ನ ಟ್ಯಾಲೆಂಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆರಂಡು ಪಲ್ಲಕ ನಾವು ಇತ್ತೆ ಒಂಜಿ ಫಸ್ಟ್ ಟೀಮ್ ಪಕ್ಕ ನನ್ನ ಕಂಟಿನ್ಯೂ ಒಂಜೊಂಜಿ ಟೀಮ್ ಬತ್ತು ಆಗನ ಗ್ರೂಪ್ ಟ್ಯಾಲೆಂಟ್ ಟಾಪರ್ ಇಲ್ಲಿರು ಈ ಲಾಗುಡು ನಮ್ಮ ತೂಕನ ನೆಕ್ಸ್ಟ್ ಟ್ಯಾಲೆಂಟ್ ವಿಡಿಯೋ ಎಂಚ ವಿದ್ಯಾರ್ಥಿಗಳಿಗಾಗಿ ಆಯೋಜನೆಯನ್ನ ಮಾಡಿದ್ದೇವೆ. ಈ ಒಂದು ಸಾಂಸ್ಕೃತಿಕ ಸ್ಪರ್ಧೆ ಐಸಿರಿ ಕಾರ್ಯಕ್ರಮಕ್ಕೆ ಸರ್ವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಒಂದು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸೀಮಾ ಮೇಡಮ್ ಹಾಗೂ ವಿದ್ಯಾರ್ಥಿ ಕ್ಷೇಮ ಸಮಿತಿಯ ಸಂಚಾಲಕರಾದಂತಹ ಡಾಕ್ಟರ್ ಸೌಮ್ಯಲತಾ ಮೇಡಮ್ ಹಾಗೂ ನೆಚ್ಚಿನ ಪ್ರಾಧ್ಯಾಪಕ ಮಿತ್ರರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ವಿಜೇತರನ್ನ ತೀರ್ಮಾನಿಸಲಿಕ್ಕೆ ಸ್ಪರ್ಧಾಗಾರರಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ವಿಶ್ವರೂಪ ಮಧ್ಯಸ್ಥ ಸರ್ ಹಾಗೂ ಮಂಗಳಾ ಮೇಡಮ್
ಇವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸರ್ವರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಇದು ಐಸಿರಿಯ ಕಲಾಸಿರಿ. ನಾನು ನಿಮ್ಮ ದೀಕ್ಷಾ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಕ್ಷಗಾನದಕ್ಕೆ ಚೌಕಿ ಪೂಜೆ ಮಾಡ್ತಾರೆ. ಹಾಗಿದ್ಮೇಲೆ ನಾವು ಒಂದು ಗಣೇಶ ನೆನ್ಸ್ಕೊಂಡಿದ್ರೆ ಸಮಾಧಿಲ್ಲ. ನಾವು ಒಂದು ಗಣೇಶ ನೆನ್ಸ್ಕೊಂಡೇ ಬಿಡುವ. ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಇನ್ನ ಕಾರ್ಯಕ್ರಮ ಶುರು ಮಾಡೇ ಬಿಡುವ. ಎಂತ ತೊಂದ್ರೆ ಬಪ್ಪುತ್ತಿಲ್ಲ ನಮ್ಗೆ. ವರ್ಷ ಇಷ್ಟೊತ್ತು ಎಲ್ಲಿ ಹೋಗ್ತಾ ನೀನು? ಹೌದು, ನಾನ್ ಶುರು ಮಾಡಿ ಆಯ್ತು. ನಿನ್ನ ಕಾಯ್ತಾ ಕಂಡು ನೀನ್ ಬರ್ಲೇ ಇಲ್ಲ ಅಲ್ಲ. ಹಾ ಸರಿ.
ಅವಳಿಗೆ ಯಾವ ಸರಿ ಯಾವ ತಪ್ಪ ಅಂತ ಗೊತ್ತಾದ ಅವಳಿಗೆ ನಾನು ಚೆನ್ನಾಗಿತ್ತು. ಬೇರೆಯವರ ಸಲಹೆ ಸೂಚನೆ ನನಗೆ ಬೇಕಾಗಿಲ್ಲ. ನೀವು ಊಟ ಮಾಡಿದ್ದರಲ್ಲಿ ಸುಮ್ಮನೆ ಮಾತಾಡ್ತಾ ಹೋಗ್ತಾ ಇದ್ದೀರಿ. ಬೇರೆ ಜಾನಿಕಾ, ನಿಮಗೆ ಏನಾಗಬೇಕಂತ ಆಸೆ? ಹೇಳು. ಏನು? ಏನು ಇಲ್ಲಪ್ಪ, ಡಾಕ್ಟರೇ ಕಲಿತೀನಿ ಅಂತ ಹೇಳ್ದೆ. ನೋಡ್ದ್ಯಾ ಸರೋಜ? ಮತ್ತೆ ಸುಮಾರು ಮಕ್ಕಳು ನನಗೂ ನಿಮ್ಮ ಎಸ್ ಪಿ ಕಾಲೇಜಲ್ಲಿ ಬಂದು MBBS ಸೀಟ್ ಸಿಕ್ಕಿದಂತೆ. ಅವಳು ಒಂದು ಒಳ್ಳೆಯ ಕಡೆಯಿಂದ ಹಾಗೆ ಹಾಸ್ಟೆಲ್ಗೂ ಹತ್ತಿರ ಉಂಟು. ನನ್ನ ಜ್ಞಾನಿಗಳನ್ನು ಆ ಹಾಸ್ಟೆಲಲ್ಲಿ ಸೇರಿಸ್ತಾ ಇದ್ರು. ಅದು ಸರಿ, ಇದು ಕೂಡ ಒಳ್ಳೆ ಇದೆ ಅಂತ ಅಲ್ಲೇ ಹಾಕ್ಬೋದು. ಅಪ್ಪ ಬೇಡಪ್ಪ, ನಾನು ಮಂಗಳೂರಿಗೆ ಹೋಗಿ ಹಾಸ್ಟೆಲಲ್ಲಿ ಇರಲ್ಲಪ್ಪ. ಇಲ್ಲೇ ಎಲ್ಲಾದ್ರೂ ಕಲಿತು ನಿಮ್ಮನ್ನು ಬಿಟ್ಟು ಅಷ್ಟು ದೂರ ಹೋಗಲ್ಲಪ್ಪ. ನೋಡುವಂತ ಇಲ್ಲಿ ಅಷ್ಟು ಒಳ್ಳೆ ಕಾಲೇಜ್ ಇಲ್ಲ. ನೀನು ಅಲ್ಲಿ ಹೋಗಿ ಕಲಿತ್ರೆ ಭವಿಷ್ಯ ಉಜ್ವಲಾಗ್ತದೆ. ಇಲ್ಲಪ್ಪ, ನಾನು ಇಲ್ಲೇ ಇರ್ತೀನಪ್ಪ. ನೋಡು, ಬರುವ ವಾರ ನೀವು ಬ್ಯಾಂಗ್ಳೂರಿಗೆ ಹೋಗ್ತಿದ್ದೆ ಅಷ್ಟೇ. ಇವತ್ತು ನಮ್ಮ ಮಗಳ ರಿಸಲ್ಟ್ ಅಲ್ವಾ? ಬಂದಿದೆ. ನಿಮಗೆ ಟೀ ಕೊಡ್ಲಾ, ಕಾಫಿ ಕೊಡ್ಲಾ? ಏನೇ ಸರೋಜ, ಇವತ್ತು ನನ್ನ ಮಗಳ ರಿಸಲ್ಟು ನಿಮಗೆ ಟೀ ಕೊಟ್ಟ ಕಾಫಿ ಕೊಟ್ಟ ಅಂತ ಕೇಳ್ತಿದ್ದೀರಲ್ಲ. ಅಲ್ಲಲ್ಲ, ಇವತ್ತು ನನಗೆ ಹೇಳಿ. ಅವರೇ ಜಾನಿಕಾ, ಇವತ್ತು ನಿಮ್ಮ ರಿಸಲ್ಟ್ ಅಲ್ವಾ? ಎಷ್ಟು ರಿಸಲ್ಟ್ ಬಂತು? ಜಸ್ಟ್ ಪಾಸ್ ಆಗಿದ್ದೀನಿ ಅಪ್ಪ. ಏನು? ಜಸ್ಟ್ ಪಾಸ? ಇವ್ರು ಹೇಳ್ತಿರೋದು ನಿಜನಾ? ಜಸ್ಟ್ ಪಾಸ್ ಆಗಿದ್ದೀನಿ ನಿಮ್ಮ ಮಗಳು. ಅಯ್ಯೋ ದೇವರೇ, ನಮ್ಮ ಮರ್ಯಾದೆ ಹೋಯ್ತೆ. ಇವಳನ್ನು ನಾನು ಡಾಕ್ಟರ್ ಅನ್ನಾಗಿ ಮಾಡ್ತೇನಂತ ಎಲ್ಲ ಊರಿಗೆ ಹೇಳ್ತಾ ಬರ್ತಿದ್ದೆ. ಈಗ ನಮ್ಮ ಮರ್ಯಾದೆ ಹೋಗಿ ಹೋಗ್ತದೆ. ಅಪ್ಪ, ನಾನು ಡಾಕ್ಟರ್ ಕಲಿಯಲ್ಲಪ್ಪ, ನಾನು ಪೈಲಟ್ ಆಗ್ತೀನಿ ಅಪ್ಪ. ಏನು? ನಿನಗೆ ಆ ಪೈಲಟ್ ಕೆಲಸ ಮಾಡ್ಬೇಕಂತ ಆಸೆ ಇತ್ತಾ? ನೋಡ್ತೀಯಾ ಸರೋಜ, ನಿನಗೆ ಪೈಲಟ್ ಆಗ್ಬೇಕಂತ ಆಸೆ ಇಲ್ಲ ನಿನಗೆ. ನೀನು ಹುಟ್ಟಿದ್ದಾಗ ನನಗೆ ಮಗು ಹುಟ್ಟಿದ್ರಂತ ಅನ್ಕೊಂಡಿರ್ಲಿಲ್ಲ. ನನ್ನ ಮನೆಯಲ್ಲಿ ಡಾಕ್ಟರ್ ಹುಟ್ಟಿದ್ದಂತ ಭಾವಿಸ್ಕೊಂಡಿದ್ದೆ ನಾನು. ನೀನು ಈ ಥರ ಮಾಡ್ತಿದ್ದ ನಾನು ಅನ್ಕೊಂಡಿರ್ಲಿಲ್ಲ. ನೀನು ನೀನು ಇದ್ರೂ ಇಲ್ಲದೇ ಇದ್ದು ಡಾಕ್ಟರ್ ಆಗಿ ಇರ್ಬೇಕು. ಇಲ್ಲದಿದ್ದರೆ ನಾನು ನನ್ನ ಕೈಯಿಂದ ಅಪ್ಪ ಸಾರಿ ಅಪ್ಪ, ನಾನು ಚೆನ್ನಾಗಿ ಓದಿ ಡಾಕ್ಟ್ರೇ ಆಗ್ತೀನಪ್ಪ. ನನ್ನ ಹತ್ರ ಮಾತಾಡಪ್ಪ ಅಪ್ಪ, ನೀನಾದ್ರೂ ಹೇಳಪ್ಪ. ಜಾನಿಕಾ, ಬರ್ಲಿದ್ದೀವಿ. ಜಾನಿಕಾ, ಮಗಳೇ ಬಾಗಿ ಸಿಗಮ್ಮ. ಜಾನಿಕಾ, ನೀವು ಕಿವಿಗೆ
ಹೀಗೆ ಮಾಡಿದ್ರಿ? ಇದೆಲ್ಲ ನನ್ನದೇ ತಪ್ಪು. ನನ್ನ ಮಗಳ ಮೇಲೆ ಬೀಳಿದ್ದೇನೆ. ನನ್ನ ಕ್ಷಮಿಸಿ ಅಪ್ಪ. ನಿಮ್ಮ ಕನಸನ್ನು ನಾನು ನನಸು ಮಾಡಲಿಕ್ಕೆ ಆಗಲಿಲ್ಲ. ಆಮೇಲೆ ಸರ್ ಅಪ್ಪ, ನಾನು ಡಾಕ್ಟರ್ ಆಗಿ ಸಾಯ್ತಾ ಇಲ್ಲ, ನಿಮ್ಮ ಮಕ್ಕಳಾಗಿ ಸಾಯ್ತಾ ಇದ್ದೀನಿ. ಅಮ್ಮ, ಅಪ್ಪನ ಚೆನ್ನಾಗಿ ನೋಡ್ಕೊ. ಅಯ್ಯೋ ದೇವ, ಮೊದಲೇ ರಾಧಿಕಾ ಎದ್ದೇಳು. ಯಾಕೆ ಇದು ಮಾಡ್ಕೊಳ್ಳಿ? ಈಗ ಪ್ರಯೋಜನ ಸರ್. ನೀವು ಮಾಡಕ್ಕಾಗ್ತಿರೋದನ್ನ ಮಕ್ಕಳ ಮೇಲೆ ಪ್ರೆಷರ್ ಹಾಕ್ತೀರಾ, ಅವ್ರ ಕನ್ಸನ್ನ ಕೊಲ್ತೀರಾ, ಅವ್ರ ಭವಿಷ್ಯವನ್ನ ನೀವು ಡಿಸೈಡ್ ಮಾಡ್ತೀರಾ. ಪ್ರೀತಿಯ ಪೋಷಕರೇ, ಮಕ್ಕಳ ಕನಸಿಗೆ ರೆಕ್ಕೆ ಕಟ್ಟಿ ಅವರನ್ನು ಖುಷಿಯಿಂದ ಬದುಕಲು ಬಿಡಿ. ಜೀವ ಇದ್ರೆ ಇನ್ನೊಂದ್ಸಲ ಎಕ್ಸಾಮ್ ಬರೀಬೋದು. ಜೀವನೇ ಇಲ್ಲದಿದ್ದರೆ ನಿಮ್ಮ ಪ್ರೆಸ್ಟೀಜ್, ನಿಮ್ಮ ಸ್ಟ್ಯಾಂಡರ್ಡ್ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಬದಲಾವಣೆ ನಿಮ್ಮಿಂದಲೇ ಶುರು ಆಗಬೇಕು. ವಿದ್ಯಾರ್ಥಿಗಳೇ, ಬದುಕಲು ಅದೆಷ್ಟೋ ದಾರಿಗಳಿವೆ. ಆತ್ಮಹತ್ಯೆ ಎಂಬ ಕಟ್ಟ ಕಡೆಯ ನಿರ್ಧಾರವನ್ನು ಕೈಗೊಳ್ಳುವ ಮುನ್ನ ನಿಮ್ಮ ಹೆತ್ತವರನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಆತ್ಮಹತ್ಯೆ ಎಂದು ಸಾಧನೆಯಲ್ಲ, ಬದುಕು ನಿಮ್ಮ ಬದುಕನ್ನು ಸಾಧಿಸಿ ತೋರಿಸಿ. ಈಗ ಸ್ವಲ್ಪ ತಡಿ, ಈಗ ನಿಂಗೆ ಗೊತ್ತಾಗ್ತ ಕಾಣ್. ಎಂತೆಂತ ಮುಗೀತು, ಇನ್ನೂ ಒಂದು ಡ್ಯಾನ್ಸ್ ಇತ್ತು. ಯಾರು ಹೇಳದ್, ನಮ್ ಸ್ಪೆಷಲ್ ಇತ್ತು. ಎಂತ ಗೊತ್ತಿತ್ತಾ, ಬಾಲಿವುಡ್ ಓಲ್ಡ್ ಸಾಂಗ್ ಡ್ಯಾನ್ಸ್ ಮಾಡೋಕ್ ಬರ್ತಾ ಇದ್ರು. ಮತ್ತೆ ಸುಮ್ನೆಯಾ, ಅವ್ರನ್ನ ಈಗ ಸ್ಟೇಜ್ ಕರುವ. ಸೊ ಲೆಟ್ಸ್ ವೆಲ್ಕಮ್. ಕಾರ್ಯಕ್ರಮ ಸರಿಯಾಗಿ 1:30 ಗಂಟೆಗೆ ಇದೇ ಒಂದು ಹಾಲ್ನಲ್ಲಿ ನಡೆಯುತ್ತಿದೆ. ಸೊ ಎಲ್ಲ ನಾವೆಲ್ಲ ಡ್ಯಾನ್ಸ್ ನೋಡ್ಬೇಕಲ್ಲ. ನಾನು ನಿಮ್ಗೆ ಕ್ವಶನ್ ಕೇಳ್ತೇನೆ, ಆಗ್ಬೋದಾ? ಮದುವೆಯಲ್ಲಿ ಮದುಮಕ್ಕಳು ಚಂದ ಕಾಣ್ಬೇಕಾದ್ರೆ ಏನ್ ಮಾಡ್ತಾರೆ? ನಾನು ಯಾಕೆ ಕೇಳಿದ್ದೆ ಗೊತ್ತಾಯ್ತಾ?
ಅವೇನಿದು ಚೆನ್ನಾಗಿದೆ. ನಾನ್ ವಾಟ್ಸಪ್ ನನ್ನ ಮೂಲಕ ನಿನ್ ಮೆಸೇಜ್, ವಿಡಿಯೋಸ್, ಫೋಟೋಸ್ ಎಲ್ಲ ಸೆಂಡ್ ಮಾಡ್ಬೋದು. ನನ್ನನ್ನು ಇನ್ಸ್ಟಾಲ್ ಮಾಡು, ನನ್ನನ್ನು ಯೂಸ್ ಮಾಡು. Thank you.
ಯಾವುದೇ ರೀತಿಯಲ್ಲಿ ಹೊರತೆ ಇರಬಾರ್ದು ಅನ್ಸ್ಕೊಂಡೆ. ಅದು ತಪ್ಪ ಹೇಳು. ನೀವು ಮಾಡಿ ತಪ್ಪು ಅಂತ ನಾನು ಹೇಳ್ತಿಲ್ಲ ರೀ. ಆದ್ರೆ ಅಮೃತ ಜಾಸ್ತಿ ಆದ್ರೆ ಅದು ವಿಷ ಆಗ್ತದೆ. ನಮ್ಮ ಪ್ರೀತಿ ನಮ್ಮ ಸಲಿಗೆ ಅವಳಿಗೆ ಕೊಟ್ಟು ಅದು ವಿಷದ ಹಾಗೆ ಆಗ್ತದೆ ಅವಳಿಗೆ. ಯೂಸ್ ಮಾಡುವಂತ ನಾನು ಹೇಳ್ತಿಲ್ಲ. ಆದ್ರೆ ಅದರ ಬಳಕೆ ಮಾಡುವ ಪ್ರಮಾಣ ಕಮ್ಮಿ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಈಗ ನಮ್ಮ ಮಗಳನ್ನೇ ನೋಡಿ, ಚಪ್ಪಲನ್ನು ಮೊಬೈಲ್ ಅಂತ ಅಂದ್ಕೊಂಡು ಅದ್ರಲ್ಲಿ ಆಗ್ತಾ ಇದ್ದಾಳೆ. ಪೋಷಕರಂತ ನಮಗೆ ಗೊತ್ತಿರಬೇಕು. ಈಗಿನ ಕಲಿಯು ಮೊಬೈಲ್ಗಳು ನಮ್ಮ ದೇಹದ ಒಂದು ಭಾಗಕ್ಕೆ ಸಮವಾಗಿವೆ. ಈಗ ನಮ್ಮ ದೇಶದಲ್ಲಿ ಮೊಬೈಲ್ ಚಟಕ್ಕೆ 17% ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಅದರಲ್ಲಿ 3% ಮಕ್ಕಳು ಯಶಸ್ವಿಯೂ ಆಗಿದ್ದಾರೆ. ಸದ್ಯಕ್ಕೆ ಈ ಪ್ರಮಾಣ ಕಡಿಮೆಯಾಗಿದ್ದರೂ ಇನ್ನು ಈ ಸಂಖ್ಯೆ ಹೆಚ್ಚಾಗಲು ಜಾಸ್ತಿ ದಿನಗಳೇನೂ ಬೇಡ. ನಾವು ಬದಲಾದ ಸಮಯದಲ್ಲಿ ಮೊಬೈಲ್ ದಾಸರಾಗಿ ಬದಲಾಗದೆ ನಮ್ಮ ಸಂಸ್ಕೃತಿಯನ್ನು ಕಾಪಾಡೋಣ. ಜೈ ಹಿಂದ್.